ಇದು ಕೆಲಸ ಮಾಡ್ತಾರೆ ಎಲ್ಲರೂ ಹಾಗೆ. ಇಲ್ಲಿ ಕೋಟೆ ಗ್ರಾಮದಲ್ಲಿ ಎಷ್ಟು ಜನ ಈ ಲೇಔಟ್ ಅಲ್ಲಿ ಮಾಡ್ತಾರೆ, ಲೇಔಟ್ ಅಂತ ಮಾಡುದಿಲ್ಲ, ಬೇರೆಯವರ ಹೆಸರಲ್ಲೇ ಇರ್ತದೆ. ಬೇರೆಯವರ ಹೆಸರಲ್ಲೇ ಲೇಔಟ್ ಮಾಡುದು. ಲೇಔಟ್ ಮಾಡುವವರು ಎಷ್ಟು ಜನ ಇದೆ? ಲೇಔಟ್ ಮಾಡಿದ್ರೆ ಎಲ್ಲ ಮಾಡ್ಬೇಕಲ್ಲ. ಇನ್ನೊಂದು ಲೇಔಟ್ ಕಾನೂನು ಪ್ರಕಾರ ಎಷ್ಟು ಲೇಔಟ್ ಕೋಟೆಗಾರಲ್ಲಿ ಆಗಿದೆ? ಕಾನೂನು ಪ್ರಕಾರ ಯಾವ ಲೇಔಟ್? ನಾನು ನಿಮ್ಗೆ ಹೇಳ್ತೀನಿ, ಲೇಔಟ್ ಇದು ಪ್ರಕಾರ ಹೋದ್ರೆ ಈಗ ಮಾಡುವವರೆಲ್ಲ ಲೇಔಟ್ ಮಾಡಿದವರಲ್ಲ. ಅವ್ರೇನ್ ಮಾಡ್ತಾರೆ, 1 ಎಕರೆ ಜಾಗ ತೆಗೊಳ್ತಾರೆ. ಜಾಗ ತೆಗೊಂಡು ನಾನು 1 ಎಕರೆ ಜಾಗ ತೆಗೊಂಡು ಇವರ ಹೆಸರಲ್ಲಿ ನಾವು ಮಾಡ್ತೇವೆ. ಅದು ನಮಗೆ ಕಾನೂನಿನ ಪ್ರಕಾರ ಅಲ್ಲ ದಿನೇಶ್, ಲೇಔಟ್ ಅಂತೇಳಿ ಮಾಡ್ಲಿಕ್ಕೆ ಬರುದಿಲ್ಲ. ನೀವು ಹೇಳಿದಕ್ಕೆ ನಾನು ನಿಮ್ಗೆ ಅದಕ್ಕೆ ಮಾತಾಡುವಾಗ ಅದರ ಬಗ್ಗೆ ಈಗ ನಾನು ಹೇಳುದು 20 ಫೀಟ್ ಮಾಡಿ ಲೇಔಟ್ ಮಾಡಿ. ಲೇಔಟ್ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಇರುವುದು ಒಂದು ನಮ್ಮ ದೇವರ ಮನೆಯ ಹತ್ರ ಅಲ್ಲಿ ಮಾಡಿದ್ದಾರೆ ಈಗ ಆಲ್ರೆಡಿ. ಇನ್ನೊಂದು ನಮ್ಮ ಸಿಎಂ ಆಗಿದೆ. ಇನ್ನೊಂದು ಲೇಔಟ್ ಇನ್ನೊಂದು ಕೋಟೆಗಾರಲ್ಲಿ ಇರುವುದು. ಈ ಕೋಟೆಗಾರಲ್ಲಿ ಲೇಔಟ್ ಮಾಡೋದು 100 ಜನ, ಮನೆ ಕಟ್ಟಿ ಸೇಲ್ ಮಾಡುವುದು 50 ಜನ. ಲೇಔಟ್ ಮಾಡುವುದು ಮತ್ತೆ ಮನೆ ಕಟ್ಟು ಮಾಡುವುದಕ್ಕೆ ವ್ಯತ್ಯಾಸ ಇದೆ. ಮನೆ ಕಟ್ಟಿ ಮಾರುವವರಿಗೆ 30% ಬಿಡಬೇಕಾಗಿ ಇಲ್ಲ, ಅವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಮಾಡುವುದಿಲ್ಲ. ಲೇಔಟ್ ಮಾಡುವವರು ದೊಡ್ಡ ದೊಡ್ಡ ಕುಲಗಳು, ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡಿ ಮಾಡುವಂತ ವ್ಯಕ್ತಿಗಳು. ಅದಕ್ಕೆ ನಾನು ಹೇಳಿದ್ರು ಅಲ್ಲಿಗೆ ಅಲ್ಲಿಗೆ ಆಗ್ತದೆ, ಬಡವರಿಗೆ ಸಭೆ ಮಾಡಲಿಕ್ಕೆ ಯಾಕೆ ಆಗುದಿಲ್ಲ? ಅದನ್ನು ನೀವು ಯಾಕೆ ಪ್ರಶ್ನೆ ಮಾಡುದಿಲ್ಲ? ನೀವು ಅದನ್ನು ಟೀಮ್ ಮಾಡಿ ತಹಸೀಲ್ದಾರಿಗೆ ಹೋಗಿ ಜಿಲ್ಲಾಧಿಕಾರಿ ಫಾಲೋ ಮಾಡಬೇಕಲ್ಲ. ನಾವು ಒಂದು ವಾರ್ಡಲ್ಲಿ ನಾವು ಮುಖ್ಯಾಧಿಕಾರಿಗಳು ಇಲ್ಲಿ ಅವರು ಕೂಡ ನಮಗೆ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಜಾಗವನ್ನು ಕೋಟೆಗಾರ ಪಟ್ಟಣ ಪಂಚಾಯತ್ ಹೆಸರಿಗೆ ನಾವು 2 ತಿಂಗಳಾಗಿದೆ ಬಿಯವರೇ, 2-3 ತಿಂಗಳ ಒಳಗಡೆ ನಮ್ಮ ಸರ್ಕಾರ ಇರುವ ಒಂದು ವಾರ್ಡಿನಲ್ಲಿ ಉದ್ಯಾನವನ ಮತ್ತೆ ಈಜುಕೊಳಕ್ಕೆ ಮಾಡೋದು 2 ತಿಂಗಳಲ್ಲಿ ನಾವು ಫಾಲೋ ಮಾಡಿ ನಾವು ನಮ್ಮ ಹೆಸರಿಗೆ ಮಾಡಿದ್ದೇವೆ. ಅದಕ್ಕೆ ಒಳ್ಳೆ ಸಹಕಾರ ಕೊಟ್ಟಿದ್ದೇವೆ. ಅದನ್ನು ನೀವು ಮಾಡಲಿಲ್ಲ ಅಂತ ಹೇಳಿ ಕ್ಷಮೆ ಹೇಳುದು. ನಾವು ಸರ್ವೆಗೆ ಹಾಕಿದ್ರೆ, ನಾವು ಜನಸಾಮಾನ್ಯರಾಗಿ ಸರ್ವೆಗೆ ಹಾಕಿದ್ರೆ ನೀವು ಹೇಳಿದ್ರೆ 6 ತಿಂಗಳ ನಂತರ ಬರ್ತದೆ, 1 ವರ್ಷದ ನಂತರ ಬರ್ತದೆ. ನಾವು ಜನಪ್ರತಿನಿಧಿಯಾಗಿ ಏನ್ ಮಾಡಿದ್ದೇವೆ? ನಾವು ಅದನ್ನು ಫಾಲೋ ಮಾಡಿದ್ದೇವೆ ಇಲ್ಲ. ಮತ್ತೆ ಅಡಿಷನ್ ಮಾತಾಡಿದ್ರು ಕೂತ್ಕೊಂಡಿದ್ವಿ, ಅವರ ಹಕ್ಕುಪತ್ರ ಸೊಲ್ಯೂಷನ್ ಕೇಳಿಲ್ಲ. ಇವ್ರು ಸೊಲ್ಯೂಷನ್ ಕೇಳುದು. ಈಗ ನಾನು ಅದಕ್ಕೆ ಕಂಪ್ಲೇಂಟ್ ಹೇಳಿದೆ, ಅದಕ್ಕೆ ಎಂತ ಸೊಲ್ಯೂಷನ್ ಈಗ ಕೊಡಿ ಅಂತ ಹೇಳ್ಬೇಕು. ಅವ್ರು ಕೇಳಿಲ್ಲ, ನೀವು ಹೇಳಿಲ್ಲ. ಇನ್ನೊಂದೇ ಇದು ನೆಕ್ಸ್ಟ್ ಮೀಟಿಂಗ್ಗೆ ಪುನಃ ಅದೇ ಅದರ ಬದಲು ನಾನು ಏನು ಹೇಳಿದ್ರು ಅಂತ ಹೇಳಿದ್ರೆ ಅವರ ಪರವಾಗಿ ಅವರನ್ನು ಮನೆ ಒಕ್ಕಲೆ ಎತ್ತಿಸಬೇಕಂತ ನಾನು ಹೇಳುವುದಿಲ್ಲ. ಯಾಕಂದ್ರೆ ಯಾರಾದ್ರೂ ಬಡವರ ಹತ್ರ ತೆಗೊಂಡಿಲ್ಲ, ಅದರ ಬದಲು ನಮ್ಮ ಸಾರ್ವಜನಿಕರಿಗೆ ರಸ್ತೆಗೆ ತೊಂದರೆ ಮಾಡಿದ್ರೆ ಅವರನ್ನು ಮಾಡಿ ಆಗಿದಲ್ಲ ಮಾರೆ, ಕಟ್ಟಡ ಕಟ್ಟಿ ಆಗಿಲ್ಲ, ಕಟ್ಟಡ ರಸ್ತೆ ಪುನಃ ಕಟ್ಟಿದ್ದಾರೆ, ಮತ್ತೆ ಎಕ್ಸ್ಟ್ರಾ ಮನೆ ಕಟ್ಟಿದ್ದಾರೆ. ಹಾಗಾದ್ರೆ ಅದನ್ನು ನೀವು ರಸ್ತೆಗೆ ಉದ್ದೇಶಪೂರ್ವಕವಾಗಿ ಕಟ್ಟಿದ್ದಾರೆ. ರಸ್ತೆಗೆ ವ್ಯವಸ್ಥೆ ಮಾಡಿ ಗೊಬ್ಬೆ ಆಗ್ತಾನೆ ಇದ್ದೀನಿ. ನಿಮ್ಮದು JCB ಹೋಗುದಿಲ್ಲ, ಮುಖ್ಯಾಧಿಕಾರಿ ಕಾರು ಹೋಗುದಿಲ್ಲ, ಅಲ್ಲಿ ರಸ್ತೆ ಯಾವುದು ಅವರ ಮನೆ ತೆಗಿಬೇಕಂತಲ್ಲ, ರಸ್ತೆಗೆ ಬೇಕಾದ ಎಂತ ವ್ಯವಸ್ಥೆ ಮನೆ ನಿಜವಾಗಿ ನೀವು ನೋಡಿದ್ರೆ ಅಧ್ಯಕ್ಷ ಹೋಟೆಲ್ ರಸ್ತೆ ಇತ್ತು, ಸ್ಥಳ ಇತ್ತು, ಮತ್ತೆ ಇತ್ತೀಚೆಗೆ ಅದನ್ನು ಸಹ ಬಂದ್ ಮಾಡಿ ಕಟ್ಟಿದ್ದಾರೆ, ಶೆಟ್ಟಿ ಕಟ್ಟಿದ್ದಾರೆ. ಈಗ ಯಾರು ಮನೆ ಅದನ್ನು ಬ್ಲಾಕ್ ಮಾಡಿದ್ದಾರೆ ಮಾಡಿ, ಎಲ್ಲಿಯಾದ್ರೂ ರಸ್ತೆ ಮಾಡಿ ಅಲ್ಲ, ಎಲ್ಲಿಯಾದ್ರೂ ಮಾಡಿ ಅಲ್ಲ, ಎಲ್ಲಿಯಾದ್ರೂ ಮಾಡಿ. ನಾನು ಅದೇ ಹೇಳೋದು, ಈಗ ನಾವು ತಿಂಗಳು ಇದನ್ನೇ ಮಾತಾಡುದು, ನಾವು ಕಣ್ಣಿಗೆ ಬಟ್ಟೆ ಕಟ್ಟುದು, ಇನ್ನೆಂತ ಮಾಡುದು ನಂಗೆ ಅರ್ಥ ಆಗುದಿಲ್ಲ. ಇನ್ನು ಬೇರೆ ಮಾಡ್ಬೇಕಾಗ್ತದೆ. ಅದಕ್ಕೆ ಹೇಳಿದ್ದು ಯಾವುದೊಂದು ನಿಮ್ಗೆ ಯಾವ್ದು ಹೇಳಿ ನಾನು ನಮ್ಮ ಆಡಳಿತ ಯಂತ್ರ ಎಂತಾಗಿದೆ, ಇದು ಜಿಡ್ಡು ಹಿಡಿದು ಹೋಗಿದೆ, ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತು, ದೇವರಿಗೆ ಗೊತ್ತು. ನೀವು ರನ್ ಆಗ್ಬೇಕಾದ್ರೆ ಅದಕ್ಕೆ ಬೇಕಾದ ಪೆಟ್ರೋಲ್ ಪೆಟ್ರೋಲ್ ನಿಮ್ಮದೆಲ್ಲ ಕಮ್ಮಿ ಆಗಿದೆ. ಆದ್ರಿಂದ ಇಲ್ಲಿ ನಮ್ಮ ಯಂತ್ರ ಈಗ ನಮ್ಮ ಯಂತ್ರದಲ್ಲಿ ಕೆಲವರು ಮಾತ್ರ ತಿರುಗಿ ಬಿಟ್ಟೆ. ನೀವು ಎಲ್ಲಿಂದ ಪೆಟ್ರೋಲ್ ನಿಮ್ಮದು ಉಂಟಲ್ಲ, ನಿಮ್ಮ ಪೆಟ್ರೋಲ್ ಅನ್ನು ಅವರು ತುಂಬಿದ್ದಾರೆ. ಆದ್ರಿಂದ ಪೆಟ್ರೋಲ್ ಆಡಳಿತ ಒಟ್ಟಿಗೆ ಆದ್ರಿಂದ 2 ಲಕ್ಷ ಕೊಡ್ತೀವಿ ಆ ರೀತಿಯಾಗಿ. ಅಂತೇಳಿ ನಾವು ಆಡಳಿತ ಮಾಡಬೇಕಾದ್ರೆ ರಾಜಕೀಯವನ್ನು ಬಿಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ನಾವು ಅನುದಾನ ಕೊಡುವುದಕ್ಕೆ ಯಾರಿಗೂ ವಿರೋಧಲ್ಲ. ಯಾರಿಗೆ ಕೊಡ್ಬೋದು, ಏನು ಮಾಡ್ಬೋದು. ಆಡಳಿತ ಮಾಡುವಾಗ ಯಾವುದೇ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗುವ ದೃಷ್ಟಿಯಿಂದ, ಸಾರ್ವಜನಿಕರಿಗೆ ಲಾಭ ಆಗುವ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಂತ ನಮ್ಮಲ್ಲಿ ಒಂದಿದೆ. ಇನ್ನೊಂದು ವಿಡಿಯೋ ನಮ್ಮ 3ನೇ ವಾರ್ಡಲ್ಲಿ ಸರ್ವೆ ನಂಬರ್ 191 ಸರ್ವೆ ನಂಬರ್ ಇದು GPS ಮಾಡುವಾಗ ಸರ್ವೆ ನಂಬರ್ ಆಚೆ ಆಗಿದೆ ಅಂತ ನಾವು ನಿರ್ಣಯದಲ್ಲಿ ನಾವು ಮಾತಾಡಿದ್ದೇವೆ. ಅದಕ್ಕೆ ತಹಸೀಲ್ದಾರ್ ಇದ್ದ ಅವರು ತಹಸೀಲ್ದಾರ್ ನಮ್ಮನ್ನು ಕೊಡ್ಬೋದು ಅಂತ ಹೇಳಿದ್ರು. ಅಲ್ಲಿ ತುಂಬಾ ನಮ್ಮ ಸರ್ಕಾರಿ ಮನೆ ಪಾಪದ ಬಡವರ ಮನೆ ಇರುವುದಿಲ್ಲ. ನಾವು ನಿಮ್ಮಲ್ಲಿ ವಿನಂತಿ ಮಾಡಿದ್ರೆ ಅವರನ್ನು 1 ದಿವಸ ನಾವು ಗುರುತಿಸಿ 1 ದಿವಸ ನೀವು ನಿಗದಿ ಮಾಡಿ ಅವ್ರು ಎಲ್ಲರೂ ಬಂದು ಅದಕ್ಕೆ ಏನೆಲ್ಲ ದಾಖಲೆ ಬೇಕಾದ್ರೆ ನೀವು ಕೊಡ್ತೀವಿ. ಅವರನ್ನೆಲ್ಲ ನಾವು ಇಲ್ಲಿಗೆ ಬರುವಂತೆ ಮಾಡಿ ಅವರ ಸಭೆ ನಂಬರ್ ಬದಲಾವಣೆ ಮಾಡಿ. ಯಾಕೆಂದ್ರೆ ಹಕ್ಕುಪತ್ರದಲ್ಲಿ ಸಭೆ ನಂಬರ್ ಏನಾಗಿರ್ತದೆ, ಮೊದಲು ಇರುವಾಗ 1B ಪುಣ್ಯ ಮಾಡಿಕೊಂಡು ಮುಖ್ಯಾಧಿಕಾರಿಗಳು ಇಷ್ಟವರೆಗೆ ನಮಗೆ ಸಾಮಾನ್ಯ ಜನರಿಗೆ ತೋರಿಸಲಿಲ್ಲ. ಅವರು ತಂದು
ಇನ್ನು 5 ವರ್ಷ ಮುಗಿದ ನಂತರ ಗುಜರಿಗೆ ಕೊಡಲಿಕ್ಕೆ ಅದನ್ನು ರಾಶಿಯಾಗಿ ಇಟ್ಟಿದ್ದಾರೆ. ಯಾಕೆಂದರೆ ನಮಗೆ ಇಲ್ಲಿ ನಿರ್ಣಯ ಮಾಡಿ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಅವರು ತೋರಿಸಬೇಕಿತ್ತು, ಇಲ್ಲಾಂದ್ರೆ ಕಾಪಿ ಕೊಡಬೇಕಿತ್ತು, ಕೊಡಲಿಲ್ಲ. ನಮಗೆ ಬೇರೆ ರೀತಿಯಲ್ಲಿ ಮಾಹಿತಿ ಬಂದದರಿಂದ ತಾಲೂಕಿನಿಂದ ನಾವು ಇದನ್ನು ಹೇಳ್ತೇವೆ. ಅದಕ್ಕೋಸ್ಕರ ನೀವು ಒಂದು ದಿನ ನಿಗದಿ ಮಾಡಿ ಅವರನ್ನೆಲ್ಲ ನಾನು ಎಂತೆಲ್ಲ ದಾಖಲೆ ಬೇಕಂತ ನೀವು ಹೇಳಿ ಮಾಡ್ಬೋದು. ಯಾಕೆಂದರೆ ಇಷ್ಟುವರೆಗೆ 30,000 ಖರ್ಚು ಮಾಡಿ ಕೆಲವರು ಪಾಪದವರು ಅವರ ಮನೆ ರಿನೋವೇಷನ್ ಆಗುವಾಗ ಸಮಸ್ಯೆ ಆಗ್ತದೆ. ನೀವು ಇದಕ್ಕೊಂದು ಸ್ಪಂದನೆ ಕೊಡಬೇಕು, ಬಡವರ ಕಷ್ಟಕ್ಕೆ ನೀವು ಇದು ಮಾಡಬೇಕಂತ ನಾನು ಆಧಾರ್ ಕಾರ್ಡ್ ಯಾರ್ದು ನಮ್ಮ ಡೆತ್ ಆಗಿದ್ರೆ ಹಕ್ಕುಪತ್ರ ಆರ್ಡರ್ ಇದು ಡೆತ್ ಆಗಿದ್ರೆ ಅಲ್ಲ ಗೊತ್ತಿಲ್ಲ. ನಾವೀಗ ಹೋಗುವಾಗ ನಮ್ಗೆ ಒಂದೊಂದು ಹೊಸದು ಸಮಸ್ಯೆ ಸಿಗ್ತದಲ್ಲ. ಆಧಾರ್ ಕಾರ್ಡ್ ಅದೇ ಹೇಳುದು. ಒಂದು ದಿನ ನೀವು ನನಗೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಹೇಳಿದ್ದೀರಿ. ಆ ದಿನ ದಿವಸ ನಾನು ಅವರನ್ನೆಲ್ಲರ ಮೀಟಿಗೆ ಬರುವಾಗ ನಾನು ಮಾಡ್ತೇನೆ. ಇದು ಎಷ್ಟು ದಿವಸದ ಪ್ರೊಸೆಸ್ ಅಲ್ಲ, ಇದರ ಪ್ರೊಸೆಸ್ ಈಗ ಅವರು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾದ್ಮೇಲೆ ಸರ್ವೆ ಆಗಬೇಕಾ? ಸರ್ವೆ ನಾನು ಒಂದು ಪಟ್ಟಿ ಮಾಡಿ ಮಾಜರೇಟ್ ಮಾಡಿ ಕೊಡುವಂತ. ಸರ್ವೆ ಆದ್ರೆ ನಾನು ಒಂದು 2-3 ಡೇಸ್ ಅಲ್ಲಿ ಮಾಡಿ ಕೊಡ್ಬೋದು. ಸರ್ವೆ ಒಂದು ಮಾಡಿಸ್ಬೇಕಾಗ್ತದೆ. ಫಾರ್ಮ್ ಮಾಡಿ ಒಂದು ಅಪ್ಲಿಕೇಶನ್ ಕೊಡ್ಬೇಕು, ಮತ್ತೆ ನಾವು ಮಾಡಿಸ್ತೀವಿ. ಮನೆ ಬೀಳುವಂಥದ್ದು ಇದ್ರೆ ಬೀಳಬೇಕು ಅಂತ ಕಾಣ್ತಲ್ಲ, ಬೀಳುವಂಥದ್ದು ಯಾವುದು ಮುಂದುವರಿಸಿಕೊಂಡು ಅವರನ್ನು ಶಿಫ್ಟ್ ಮಾಡೋದನ್ನಾಗಲಿ ಅವರು ನಮ್ಮ ತಂದೆಯವರಿಂದ ಹಾಕುವಂಥದ್ದು ಯಾವ್ದಾದ್ರು ಮನೆಗೆ ಅಪಾರದ ಸಂಭವ ಇದ್ದಲ್ಲಿ ಅಂಥವರನ್ನು ನನಗೊಂದು ಮಾಹಿತಿ ನೀಡಿ ನನ್ನಿಂದ ಏನಾದರೂ ವ್ಯವಸ್ಥೆ ಮಾಡೋದಾದ್ರೆ ನಾನು ಮಾಡ್ತೀನಿ. ಎರಡನೇದು ಮಳೆ ಬಿದ್ದಲ್ಲಿ ಸಣ್ಣ ಹಾನಿಯಾದರೂ ಅವರಿಗೆ ಒಂದು 6,500 ರೂಪಾಯಿ ಸಿಗ್ತದೆ. ನಮಗೆ ದೊಡ್ಡ ದೊಡ್ಡ ABC ಕ್ಯಾಟಗರಿ ಅಂತ ಇರ್ತದೆ. ಕರ್ನಾಟಕ ಸರ್ಕಾರ ಫ್ಲಡ್ ರೀಜನ್ ಅಂತ ಡಿಕ್ಲೇರ್ ಮಾಡ್ತದಲ್ಲ, ಆ ಟೈಮಲ್ಲಿ ಮಾತ್ರ ದೊಡ್ಡ ದೊಡ್ಡ ಅಮೌಂಟ್ ಬರುವಂಥದ್ದು. ಪೂರ್ತಿ ಡ್ಯಾಮೇಜ್ಗೆ 5 ಲಕ್ಷ, 75% ಡ್ಯಾಮೇಜಿಗೆ 3 ಲಕ್ಷ, ಅದರ ಸಣ್ಣ ಡ್ಯಾಮೇಜಿಗೆ 50,000, 20% ಕೆಳಗಡೆ ಇದ್ದವರಿಗೆ 25,000. ಈ ರೀತಿ 4 ಕ್ಯಾಟಗರಿ ಡಿವೈಡ್ ಮಾಡಿ ಹಣ ಕೊಡುವಂಥದ್ದು. ಅದು ಯಾವಾಗ ಅಂದರೆ ಕರ್ನಾಟಕ ಸರ್ಕಾರ ಇಷ್ಟಿಷ್ಟು ಪ್ರದೇಶಗಳು ಫ್ಲಡ್ಡಿಗೀಡಾದ ಪ್ರದೇಶಗಳು ಅಂತ ಡಿಕ್ಲೇರ್ ಮಾಡ್ತಾರೆ. ಅದು ಡಿಕ್ಲೇರ್ ಮಾಡಿದ ನಂತರ ಅಷ್ಟೇ ನಮಗೆ ಕೊಡಲಿಕ್ಕಾಗುವಂಥದ್ದು. ಪ್ರಸ್ತುತ ನಮಗೆ ಸಣ್ಣ ಮನೆ ಹಾನಿಗೆ ಒಂದು 50% ಕೆಳಗಡೆ ಆಗ್ತದಿದ್ರೆ 6,500 ರೂಪಾಯಿಗಿಂತ 12,500ವರೆಗೆ ನಮಗೆ ಅವಕಾಶ ಸಿಗ್ತದೆ. 75% ಜಾಸ್ತಿ ಆದ ಡ್ಯಾಮೇಜ್ 95,000 ರೂಪೀಸ್ ಪರಿಹಾರ ಸಿಗ್ತದೆ ಆಸ್ ಆಫ್ ನೌ. ಸೊ ಅಂತ ಸಣ್ಣ ಡ್ಯಾಮೇಜ್ ಇದ್ದು ದೊಡ್ಡ ಡ್ಯಾಮೇಜ್ ಇದ್ದು ದಯವಿಟ್ಟು ನಿಮ್ಮ ವಾರ್ಡಲ್ಲಿ ಯಾವುದಾದ್ರು ಆದರೆ ವಿದಿನ್ 24 hours ಒಳಗಡೆ, ಈಗ ವಾಟ್ಸಪ್ ಇರೋ ಕಾರಣ ಆಗಲೇ ನನಗೆ ಫೋನ್ ಮಾಡಿ ತಿಳಿಸಿದ್ರು ಸಾಕು, ನಾನಿದ್ದು ನಾನು ಬರ್ತೇನೆ, ನಾನು ಇಲ್ಲಂತ ಹೇಳಿದ್ರೆ ಸಿಕ್ಕಿದ್ದನ್ನಾದರೂ ಕಳಿಸ್ತೇನೆ. ಬರುವುದು ಅವರ ಅರ್ಜಿ ಬಂದು ನನ್ನಲ್ಲೇ ಬಂದು ಕೊಡಬೇಕು. ಕೆಲವರು ಹೋಗಿ ಪಂಚಾಯತಲ್ಲಿ ಕೊಡುವಂಥ ಕ್ರಮ ಇದೆ, ಗೊತ್ತಾಗಿದೆ. ಸೊ ಅವ್ರು ಬಂದು ನೇರವಾಗಿ ನನ್ನಲ್ಲಿ ಕಾಂಟ್ಯಾಕ್ಟ್ ಆದರೆ ನಾನು ಯಾವ ಥರ ಡಾಕ್ಯುಮೆಂಟ್ಸ್ ಬೇಕಂತ ನಾನು ಅವರಿಗೆ ಗೈಡ್ ಮಾಡಿ ಮನೆ ಬೀಳದೆ ಫ್ಲಡ್ ನಮ್ಮ ಒಳಗಡೆ ಬರ್ತದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ಮನೆ ಫ್ಲಡ್ ಎಲ್ಲ ನಮ್ಮ ಒಳಗಡೆ ಬಂದು ನಮ್ಮ ಫರ್ನಿಚರ್ ಐಟಮ್ ಪೀಠೋಪಕರಣೆಲ್ಲ ಹಾಳಾಗ್ತದೆ. ಅದಕ್ಕೆ ಲೆಕ್ಕ ಪ್ರಕಾರ 48 hours ನೀರು ನಿಲ್ಲಬೇಕು ಅಂತ ಇರುವ ಕಾನೂನಿನ ಪ್ರಕಾರ. ಬಟ್ ನಾವು ಅವರಲ್ಲಿ ನೆರೆ ಬಂದು ಹೋಗಿದ್ದು ನಾವು ಅದೇ ಥರ ರಿಪೋರ್ಟ್ ಮಾಡಿ ಕಳಿಸ್ತೇವೆ. ಮನೆಗೆ ನೆರೆ ಬಂದು 42 ಗಂಟೆಗಳ ಇದ್ದು ಅವರ ವಸ್ತ್ರ ಪೀಠೋಪಕರಣಗಳೆಲ್ಲ ಹಾನಿಯಾಗಿರ್ತದೆ ಅಂತ 10,000 ರೂಪಾಯಿ ಸಿಗ್ತದೆ. 10,000 ಅಂತ ಕೇಸ್ ಇದ್ರು ಅದು ಮಾತ್ರ ಫೋಟೋ ತೆಗೆದಿರ್ಬೇಕು. ಅಕಸ್ಮಾತ್ ನಿಮಗೆ ತಿಳಿಸಲಿಕ್ಕೆ ತಡ ಆದ್ರೂ ಸಹ ಅದಕ್ಕೆ ಕಂಪಲ್ಸರಿ ನಾವು GPS ಫೋಟೋ ಇಡಲೇಬೇಕಾಗ್ತದೆ. ಸೊ ಮನೆ ಒಳಗಡೆ ಇರುವ ನೆರೆಯ ಫೋಟೋ ನಾನು ಇಲ್ಲದಿದ್ರು ಅಟ್ಲೀಸ್ಟ್ ನೀವುಗಳು ಒಂದು GPS ಫೋಟೋ ಇಟ್ಕೊಂಡು ನಾನು ಮತ್ತೆ ರಿಪೋರ್ಟ್ ಮಾಡಿ ಕಳಿಸ್ತೀನಿ. ಸರ್ಕಾರಿ ಶಾಲೆಯ ಶೌಚಾಲಯ ಬಿದ್ದಿದೆ, ಅದಕ್ಕೆ ಏನಾದರೂ ಬರ್ತದೆ ಅವರಿಗೆ ಎಜುಕೇಶನ್ ಕೊಡಬೇಕು. ಸಭೆಗೊಂದು ಮಾಹಿತಿ ಕೊಡಬೇಕು. ಬಟ್ ಮಾಡುದು ಹೇಳುದು ಪಟ್ಟಿ ಹೋಗಿದೆ ತಹಶೀಲ್ದಾರಲ್ಲಿ, ಅವರು ವೆರಿಫಿಕೇಶನ್ ನಾವು ಕೊಟ್ಟಿದ್ದೇವೆ. ಅಲ್ಲಿ ನಮ್ಮ ಇಂಜಿನಿಯರ್ ರಿಪೋರ್ಟ್ ಹಾಕದೆ ಪೆಂಡಿಂಗ್ ಆಗಿದೆ.
ಒಂದು ಈ ಮಳೆಗಾಲ ಈ ರಾತ್ರಿ ಹೊತ್ತು ಮರ ಕೆಲವೊಮ್ಮೆ ಬೆಳಿಗ್ಗೆ ಆಗುವಾಗ ಮರ ಎಲ್ಲ ತೆಗೆದು ಮಾಡಿಗೆಲ್ಲ ಸ್ವಲ್ಪ ಹಾಕಿರ್ತಾರೆ. ಅದಕ್ಕೋಸ್ಕರ ಮಳೆ ಬಂದರೆ ಮರ ಬಿದ್ದಾಗ ಒಂದು ಸ್ಪಾಟಿಗೆ ಒಂದು ಫೋಟೋ ಒಂದು ತೆಗಿಲಿಕ್ಕೆ ಎಲ್ಲ ತಿಳಿಸಲಿಕ್ಕೆ, ಯಾಕಂದರೆ ನಿಮಗೆ ಫೋಟೋ ಇಲ್ಲದಿದ್ದರೆ ಬೆಳಿಗ್ಗೆ ಬರುವಾಗ ಸ್ವಲ್ಪ ಹಾಕಿರ್ತಾರೆ. ಅದಕ್ಕೋಸ್ಕರ ಫೋಟೋ ಯಾವುದೇ ಡ್ಯಾಮೇಜ್ ಆದರೂ ಇಮಿಡಿಯೇಟ್ ಒಂದು ಫೋಟೋ ತೆಗೆದಿರ್ತೀವಿ, ಮತ್ತೆ ರಿಮೂವ್ ಮಾಡಿದಾಗ ನೀವು ಬರುವಾಗೆಲ್ಲ ರಿಮೂವ್ ಆಗಿ ಒಮ್ಮೆಗೆ ರಿಪೇರ್ ಮಾಡಿ ಇಡ್ತಾರೆ. ಇನ್ನೊಂದು ಈಗ ಮೊನ್ನೆ ನಮ್ಮ ಕೌನ್ಸಿಲರ್ ಗ್ರೂಪ್ ಅಲ್ಲಿ ಯಾರ ಮನೆಗೆ ಗೆಲ್ಲು ಎಲ್ಲ ಬೀಳುವ ಹಂತದಲ್ಲಿದೆ ಅದನ್ನು ಕಟ್ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಹಾಕಿದ್ರು. ಹಣ ಯಾರು ಕೊಡ್ಬೇಕಂತೇಳಿ ಅವರೇ ಕೊಡ್ಬೇಕಂತ ಹೇಳಿ ಹೇಳಿದ್ರು. ಅದಕ್ಕೆ ನಮ್ಮಿಂದ ಇರಿಸ್ಕೊಂಡ್ರೆ ಏನಿಲ್ಲ, ಅದು ಅವ್ರು ಮಾಡ್ತಾರೆ. ನಾವು ನಮ್ಮ ಪಂಚಾಯತ್ ಕಡೆಯಿಂದ ಏನು ಅದಕ್ಕೇನಾದ್ರು ಮಾಡ್ಬೋದಾ? ಅವರ ಮನೆಗೆ ಮರ ಬೀಳುದಿದ್ರೆ ಅವ್ರು ಕಟ್ ಮಾಡ್ತಾರೆ. ಅದಕ್ಕೆ ನಾವು ಅದನ್ನು ಹೇಳ್ಬೇಕು ಅವರಿಗೆ, ಕೌನ್ಸಿಲರ್ಗೆ ಬೂತ್ನಂತ ಕಟ್ಪಾಲೆ ಅಂತ ಹೇಳಿ ಅವರಿಗೆ ಅದು ಜ್ಞಾನ ಇರ್ತದೆ. ಅದರ ಬದಲು ನಾವು ಒಂದು ಜನ ಇಲ್ಲಿ ಏನಾದರೂ ಮಾಡಿ ಎಮರ್ಜೆನ್ಸಿ ಕೆಲವೊಂದು ಪಾಪದವರು ಇರ್ತದೆ ನಮ್ಮದಲ್ಲಿ ಸೈಟ್ ಅಲ್ಲಿ ಅವರ ಮನೆಗೆ ಕೆಲವೊಂದು ಸಲ ಮರ ಆ ಭಾಗದಲ್ಲಿ ಇರ್ತದೆ, ಗಾಳಿಗೆ ಸ್ವಲ್ಪ ಬಗ್ಗಿರ್ತದೆ. ಆಗ ನಾವು ಯಾವ ಮರ ನಿಗಲೆ ದೆಬ್ಬ ಹೊಡೆದ್ರೆ ನಾವೇ ನಾವು ಗೊತ್ತಿರ್ತದೆ. ಅದರ ಬದಲು ನಾವೊಂದು ಯಾರಾದ್ರೂ ಮರ ಕಡಿಯವರನ್ನು ಮಾಡಿದ್ರೆ ಈ ರಸ್ತೆ ಬದಿಯಲ್ಲೆಲ್ಲ ಬಿದ್ದಿರ್ತಾರೆ ಒಬ್ಬರಲ್ಲಿ ನಾವು ನಮ್ಮ ಬಿಲ್ಡಿಂಗ್ ಕಡೆ ನಾವು ಯಾರನ್ನಾದ್ರೂ ಒಬ್ಬನನ್ನು ಮಾತಾಡಿಟ್ಟು ಅವ್ರು ಪ್ರೈವೇಟ್ ಮರ ಕಟ್ಟಿದ್ದಕ್ಕೆ ಬಿಲ್ ಮಾಡುವ ಕೆಲಸ ಆಗ್ಬಾರ್ದು. ಎಲ್ಲಿ ನಮಗೆ ಉಪದ್ರ ಆಗಿದೆ ಅಲ್ಲಿ ಅದನ್ನೇ ತೆಗೆಯುವಂಥದ್ದು ಆ ವಾರ್ಡಿನ ಗಮನ ಇವರಿಗೆ ಕೌನ್ಸಿಲರ್ಗೆ ಗಮನಕ್ಕೆ ಬಂದು ಅದನ್ನು ಮಾಡುವಂಥ ಕೆಲಸ ಮಾಡಿ ಅದಕ್ಕೆ ಒಂದು ನಮ್ಮ ಸ್ಥಾಯಿ ಸಮಿತಿಯಲ್ಲಿ ಮುಂದಕ್ಕೆ ನಿರ್ಣಯ ಮಾಡಿ. ಈಗ ಯಾರಾದ್ರೂ ಒಂದು ಸಮಯ ನಾವು ಆಯ್ಕೆ ಮಾಡುವಂಥ ವ್ಯಕ್ತಿ ಅಧ್ಯಕ್ಷರು ಅವನು ರಾತ್ರಿ 1 ಗಂಟೆಗೆ ಬರಬೇಕು, 4 ಗಂಟೆಗೆ ಕರೆದು ಬರಬೇಕು. ಅಂಥ ವ್ಯಕ್ತಿಯನ್ನು ಮಾಡುದು ನಾವು ಕಾಟಾಚಾರಕ್ಕೆ ಅವನನ್ನು ಮಾಡಿ. ಈಗ ನಮಗೆ ತುಂಬ ಸಲ ಈ KEB ಲೈನಲ್ಲೆಲ್ಲ ಮರ ಇರ್ತದೆ, ಲೈನ್ ಮ್ಯಾನ್ ಅವರು ಸಿಗುದಿಲ್ಲ. ಯಾಕಂದರೆ ಅವರಿಗೆ ಸಿಗುವಂಥ ಪರಿಸ್ಥಿತಿ ಇಲ್ಲ. ಈ ಸಂದರ್ಭದಲ್ಲಿ ನಾವು ಅವರನ್ನು ಬ್ಲೇಮ್ ಮಾಡಲಿಕ್ಕೆ ಆಗುದಿಲ್ಲ, ಯಾಕಂದರೆ ಆ ರೀತಿ ಆಗ್ತದೆ. ಅದಕ್ಕೋಸ್ಕರ ಮರ ಕಡಿಲಿಕ್ಕೆ ನಾವೊಂದು ಯಾರನ್ನಾದ್ರೂ ಒಬ್ಬನನ್ನು ನಾವು ಮಾತುಕತೆ ಮಾಡಿ ಮತ್ತೆ ಬೇಕಾದರೆ ಅವನಿಗೆ ಎಲ್ಲೆಲ್ಲಿ ಏನೇನಾಗಿದೆ ಅದನ್ನು ಬಿಲ್ ಕೊಡುವ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ವಿಷಯ ಫೈಲ್ ಆದ ಎಂತ ಅಬ್ಜೆಕ್ಷನ್ ಉಂಟು? 10 ಲಕ್ಷ ಸಾಮಾನ್ಯ ಓದಕ್ಕೆ ಟೈಮ್ ಮೀಸಲು ಮಾಡಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ಥಳ ಇಲ್ಲದಿರುವುದರಿಂದ ಪಾತ್ರಗಳ ಖಾಸಗಿ ಸ್ಥಳಗಳಲ್ಲಿ ಹೋಗುತ್ತೆ ಟ್ಯಾಗ್ 1.5 ಕೋಟಿ ಕೊಟ್ಟು ಟ್ಯಾಗ್ ಮಾಡೋದು ಅಲ್ಲ ಹೇಗೆ? ಇದು ಹೇಗೆ ಗೊತ್ತಾ, ಜಾಗ ಮೊನ್ನೆ ನಾವು ಹೇಳಿದ್ದು ಹೇಗೆ ಅಂದ್ರೆ ತಡೆಗೋಡೆ ನಮ್ಮ ಸೈಡ್ ಕಟ್ಟಿ ಕೊಡ್ಬೇಕಂತ ತಡೆಗೋಡೆಗೆ ಒಂದು 25 ಅವರ ಸೈಡ್ಗೆ ಹಾಗೆ ಮಾತುಕತೆ ಎಲ್ಲ ಆಯ್ತು. ಈಗ ಫಾದರ್ ಮತ್ತೆ ಅವರ ಇಂಜಿನಿಯರ್ಸ್ ಅವರೆಲ್ಲ ಬಂದು ಹೋಗಿ ಮಾತಾಡುವಾಗ ಹೇಳಿದ್ರು ಕಟ್ಟಿ ಕೊಡ್ಲಿಕ್ಕೆ ಆಗುದಿಲ್ಲ, ಟ್ಯಾಕ್ಸ್ ಕಟ್ತೇವೆ ಅಂತ. ಅದಕ್ಕೆ ನಾನು ಹೇಳಿಲ್ಲ ಅದು ಆಗುದಿಲ್ಲ, ಒಂದು ಸೈಡ್ ನಿಮ್ಮ ಜಾಗ ಅದು ಕಟ್ಟಿ ಕೊಡ್ಬೇಕಂತ ಅದಕ್ಕೆ ಒಪ್ಪಿದ್ರು. ಒಂದು ಸೈಡ್ ನಾವು ಕಟ್ಟಿ ಕೊಡ್ತೇವೆ ಅಂತ ಹಾಗೆ ಮಾತಾಡಿ ಮತ್ತೆ ಅವರು ಜಾಗ ಯಾವುದು ಮೂಡಕ್ಕೆ ಎಷ್ಟು ಸೆನ್ಸ್ ಜಾಗ ಬಿಡ್ತೇವೆ ಅಂತ ಹೇಳಿದ್ರು. ಮೂಡಕ್ಕೆ 35 ಸೆನ್ಸ್ ಅಲ್ಲ, 5 ಸೆನ್ಸ್ 4 ಸೆನ್ಸ್ ಏನ ಯಾವುದು ರಸ್ತೆಗೆ. ಅದಕ್ಕೆ ಅವರು ಹೇಳಿದ್ರು ಇದು ಇದಕ್ಕೆ ಬಿಟ್ಟು ಕೊಡ್ತೇವೆ ಅಂತ, ಟ್ಯಾಂಕಿಗೆ ಇಷ್ಟು ಕೊಡ್ತೇವೆ ಅಂತ. ಹಾಗೆ ಟ್ಯಾಂಕ್ ಹತ್ತಿರ ಜಾಗಕ್ಕೆ ಅಂತ ನೋಡ್ಲಿಕ್ಕೆ ಹೋಗುವಾಗ ಜಾಗ ಸಾಕಾಗುದಿಲ್ಲ. ಆ ಟೈಮಲ್ಲಿ ಅವರು ಕೊಡಿದ್ರು ಯಾರು ರಿಸರ್ವ್ ಕೊಡಿ, ಅದಕ್ಕೆ 10 ಸೆನ್ಸ್ ಜಾಗ ಬೇಕೆ ಅಂತ ಹೇಳಿದ್ರು. ಲಾಸ್ಟ್ ಅವರು ಹೇಳಿದ್ರು ನಾವು 10 ಸೆನ್ಸ್ ನಮ್ಮ ಕಂಪೌಂಡ್ ಒಳಗಡೆ ಕೊಡ್ತೇವೆ, ನಮಗೆ ಒಂದು ಕಂಪೌಂಡ್ ಹಾಕಿ ಕೊಡ್ಬೇಕು, ಮತ್ತೆ ಆ ತಡೆಗೋಡೆ ನಾವು ಕಟ್ಟುವುದಿಲ್ಲ, ಇಲ್ಲಿ ಜಾಗ ಬಿಟ್ಟು ಕೊಡ್ತೇವೆ ಅಂತ. ಅದಕ್ಕೆ 10 ಸೆನ್ಸ್ಗೆ ಎಷ್ಟು ಪ್ರಾಯ ಅಂತ ಕೇಳಿದ್ರು. ನಾವು ಹೇಳಿದ್ದಕ್ಕಿಂತ ಕಡಿಮೆ ಆಗ್ತದೆ. ಏನು ಹೇಳಿ 10 ಸೆನ್ಸ್ಗೆ ಎಷ್ಟು? ನೀವು ಆ ಜಾಗವನ್ನು ನೋಡುವಾಗ ಒಂದು ದೇವಸ್ಥಾನದ ದಾರಿ ಆಗಲ್ಲ. ಅವರದೊಂದು ಶೆಡ್ ಉಂಟು ಈ ಕಡೆ ಬದಿಗೆ, ಆ ಸೈಡ್ ಅಲ್ಲ ನಮ್ದು ಈ ಸೈಡ್ ಅವ್ರದ್ದು ಇದುಂಟಲ್ಲ ಬೌಂಡ್ರಿ ಕಂಪೌಂಡ್ ಉಂಟಲ್ಲ, ಅಲ್ಲಿ ಮುಂಚೆ ಅಲ್ಲೇನೋ ಹಾಸ್ಪಿಟಲ್ ಏನೋ ಒಂದು ಶೆಡ್ ಏನಾಯ್ತು ಅಂಗನವಾಡಿ 25 ಲಕ್ಷದ್ದು ಈಗ ಒಟ್ಟು ಎಷ್ಟು ಅಲ್ಲಿ ನಾವು ಇರ್ಬೇಕಲ್ಲ ಮಾಡ್ಬೋದು. ಅದನ್ನು 2 ಲಕ್ಷ 2 ಲಕ್ಷ ಅಂತಿಲ್ಲ, ಒಂದು 25 ಅಂತ ಒಂದು 25 ಅಲ್ಲ, 25 ಲಕ್ಷದಲ್ಲಿ ಆಗ್ಲಿಕ್ಕಿಲ್ಲ. ಒಂದು ಆಗ್ಬೋದಾ 25? ನನ್ನ ಪ್ರಕಾರ ಮತ್ತೆ ಗೊತ್ತಿಲ್ಲ. ದಿನೇಶನ್ನ ಎಲ್ಲ ಕಾಮಗಾರಿ ಅಂತೇಳಿ ಬಿಲ್ ಇಡ್ತಾರೆ. ನಾನು ಹೇಳದಂತೆ ದಿನೇಶನ್ನ ಈಗ ಅವರು 3 ಲಕ್ಷದಲ್ಲಿ ಆಗ್ತದೆ ಹಾಪುಡ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದ ಕಾಮಗಾರಿ ಅಂತ 40 ಲಕ್ಷ ಇಡ್ತಾರೆ. ಯಾಕಂದ್ರೆ ಅಧ್ಯಕ್ಷ ಹೇಳಿದ್ದಾರೆ ಅವರು ಎಲ್ಲಿ
ನಮ್ಮ ಕಿರಿಕಿರಿ ಎಲ್ಲ ಆಯ್ತು. ಹೌದು. ಸರತನದ ಜಾಗ ನೆಕ್ಸ್ಟಿನ ಖಾಲಿ ಜಾಗ ಇಲ್ಲ. ಅಲ್ಲೇ ರಸ್ತೆ ಜಾಗ ಅಲ್ಲಿ ಇಲ್ಲ. ಸರ್ಕಾರಿ ಜಾಗ ಅಲ್ಲಿ ಇಲ್ಲ. ಇವರಿಗೆ ಆಗುದಿಲ್ಲ ಅಂತೆಲ್ಲ ಮೇನ್ ಲೈನ್ ಎಲ್ಲ ಪೈಪ್ ಲೈನ್ ಹೋಗಿ ಆಗಿದೆ. ಆಗ ಇವರ ವಾರ್ಡಲ್ಲಿ ಜಾಗ ಇತ್ತಲ್ಲ. ಅಲ್ಲ ಅಲ್ಲಿ ಬದಲಿ ಮಾಡಿ ಅವರು ಅದನ್ನು ಮಾಡಿ ಅವ್ರಿಗೆ ಆಗುದಿಲ್ಲ ಅಂತೇಳಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, height ಅಲ್ಲಿ ಅಲ್ಲ, ಏನು ಮಾಡಿದ್ರು? ಹೀಗೆ ಅಲ್ಲ ಅದನ್ನು ಬೇಕಿದ್ರೆ ಏನಾದ್ರು ಮತ್ತೆ ಹತ್ತು ಮಾಡ್ಬೋದು. ಜಾಗ ಇದೆ, ಹತ್ತು ಈ ಜಾಗ ಜಾಗ ಇದೆ. ಅದು ಇವತ್ತು ಮಾಡಿ. free ಕೊಡುವುದಲ್ಲ. ನೋಡಿ ಈಗ ಸುಲಭವಾದ ಉಪಾಯ ಅವರು ಪ್ರತಿ ಸಾಮಾನ್ಯ ಜಾಗದಲ್ಲಿ ರಸ್ತೆ ಅಂತ ಮಾತಾಡುವ ಸೊಲ್ಯೂಷನ್ ಆ ಜಾಗ ಅಲ್ಲ ಅದು ಉಂಟು. ಹಾಗಲ್ಲ ಅದನ್ನು ಈಗ ಮಾಡಿ. ಹೇಗೆ ಗೊತ್ತಾ ಈ ಜಾಗ ಇವರು ಬಿಟ್ಟು ಕೊಡ್ತೇನೆ ಅಂತ ದಾನ ಅಲ್ಲ ನಮ್ಗೆ ಬೇಡ ಅಲ್ಲ ಈಗ ಈ ಜಾಗ ನಮ್ಗೆ ಈಗ ನಮ್ಗೆ ಬೇಕಾದ ಹೈಟ್ ಇತ್ತು ಪ್ರದೇಶ. ಕೊಡ್ತಾರೆ. 25 ಲಕ್ಷ ಧರ್ಮಕ್ಕೆ ಖರ್ಚಲ್ಲ ನಾನು. ತಲೆ ಆಡಿಸಿದ್ವಿ ಯಾರು direction. ಈಗ ಆಮೇಲೆ ಮುಂದೆ ನಮ್ಗೆ ಇಲ್ಲ ಆಗುದು. ಆಯ್ತು ಬೇಕು. ಇದು ಅಲ್ಲ, height ಅದೆಲ್ಲ ಹೇಳಿ ಆಯ್ತು. ಇದು height ತುಂಬ ಉಂಟಲ್ಲ. ಅಲ್ಲ ಬೇಕಿದ್ರೆ ಅವ್ರ ಹತ್ರ ಮಾತಾಡ್ಬೋದು. ಅವರು ನಾವು ಹೇಳಿದ್ದೇವೆ ಇಲ್ಲಿ ಜಾಗ ಉಂಟು, ಸರಿ, ಅದೇ ಜಾಗ ಜಾಗ. ಐದನೇ ವಾರ್ಡಲ್ಲಿ ಉಂಟು. ಅಗಸಿಲ್ ಆದ್ರೆ ಆ ಏರಿಯಾ ಆದ್ರೆ ನಮ್ಮ ಕೋಟೆಗಳಿಗೆ ಕನೆಕ್ಟ್ ಉಂಟು. ಜಯನಗರ ಆದ್ರೆ ಹಾಗೆ ಅಲ್ಲಲ್ಲ. ಅದೇ ಹೈಟ್ ಪಾಯಿಂಟ್ ಮತ್ತು 3-4 ವಾರ್ಡ್ ಅನ್ನು ಸಂಪರ್ಕ ಮಾಡುವ ಏರಿಯಾ ಅದು. ಅಲ್ಲಿಂದ ಹೇಗೂ ಅದು ಹೊಲ ಝೋನ್ 3 ಈಗ ಎಷ್ಟಕ್ಕೆ ಅದು ಝೋನ್ ಒನ್, ಆ, ಒನ್, ಝೋನ್ ಟು. ಅಲ್ಲಿ ಆರಾಮ್ಸೆ ಸಪ್ಲೈ ಮಾಡ್ಬೋದು. ಅದು ಗೊತ್ತಿಲ್ಲ ನಮ್ಗೆ. ಅಲ್ಲಿ ಜಾಗ ಉಂಟು, ಖಾಲಿ ಜಾಗ ಉಂಟು. ಅಲ್ಲ ಅಧ್ಯಕ್ಷರೇ ನೀವು ಅವರಿಗೆ ಬೇಕಾದ ನಮ್ಗೆ ಹಾಗಲ್ಲ. ನಮ್ಗೆ ಒಟ್ಟು ಹೇಗೆ ಗೊತ್ತಾ? ನಮ್ಮ ಹತ್ರ ಅಷ್ಟು ವ್ಯವಸ್ಥೆ ಇಲ್ಲ. ಜಾಗ ಒಂದು ಫೈನಲ್ ಮಾಡಿಕೊಡಿ, ಜಾಗ ಫೈನಲ್ ಮಾಡಿಕೊಡಿ ಅಂತ. ಮಾಡಿಕೊಡಿ. ಸ್ಪಾಟ್ ನೋಡಿ. ನಮ್ಗೆ ಇದು ಈ ನಿರ್ಣಯಕ್ಕೆ ಜಾಗದಲ್ಲೇ ಆಗ್ಬೇಕು. ಇದ್ರ ಪೈಪ್ ಲೈನ್ ನಮ್ಗೆ ಮೇನ್ ಲೈನ್ ಅಂತ ಹೇಳಿದ್ದಾರೆ. ಈಗ ಮೇನ್ ಪೈಪ್ ಲೈನ್ ನಮ್ಮೀಗ ವಾಟರ್ ಟ್ಯಾಂಕಿಗೆ ನೀರಿಂದ ಬರಬೇಕು. ಪನ್ನೀರ್ ರೈಟ್ ಇಚ್ಚಿ. ಇಲ್ಲ ದೇವಕಟ್ಟೆಯಿಂದ ಮೇನ್ ಲೈನ್ ಹೇಳಿದ್ದಾರೆ. ಅಲ್ಲಿ ಇದು ಕೂಡ ಇಟ್ಟಿದ್ದಾರೆ ಅವರು. ಯಾವುದು ಅದು ಇಲ್ಲಿ ಕೂಡ ಹಾಗೆ ಅಲ್ಲ, ನಮ್ಗೆ ಕೂಡ ಹಾಗೆ ಅಲ್ಲ. ಈಗ ಸ್ಮಶಾನದ ಟ್ಯಾಂಕಿಗೆ ನೀರಿಂದ ಲೈನ್ ಬರಬೇಕು. ಹಾ ಬರ್ಬೇಕು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲಿಂದ ತಂದಿದ್ದಾರೆ? ಎಲ್ಲಿಂದ ಮಾಡ್ಬೋದು. ಅದೇ, ಅಷ್ಟು ನಾವು ಹಾ, ಹೇಳಿ. ಅದು ಆಯ್ತು ಸಾಕಾಗುದಿಲ್ಲ ಅಂತ ನೋಡಿದ್ದಾರೆ ಕೆಳಗೆ ಕೂಡ ನಾವು ತೋರಿಸಿದ್ದೇವೆ. ಸಾಯಿನಗರದ ಕೆಳಗೆಲ್ಲ ಹೇಳುದು ಅಲ್ಲ, ಮೇಲಲ್ಲ, ಮೇಲೆ ಉಂಟಾ? ಮೇಲೆ ಮೇಲೆ ಅವರು ಹೇಳುದು ಪನ್ನೀರ್ ಏರಿಯಾ ಉಂಟಲ್ಲ, ಪನ್ನೀರ್ ಬೇಸ್ ಅಂತ, ನೀರು ಬೇಸ್ ಅಂತ. ಮಗನಿಲ್ಲ ನೀರು ಹೋಗ್ಬೇಕು ಆ ಝೋನಿಗೆ. ಆಚೆ ಇಲ್ಲ. ಈಗ ಒಂದು ವೇಳೆ ನಾವು ಅನುದಾನ ಮಾಡಿಬಿಟ್ಟು ಅವ್ರ ಜಾಗ ಕೊಡುವುದೇ ಇಲ್ಲ ಹಾಗಾಗಿ ಇದಕ್ಕೆ ನೀರು ವ್ಯವಸ್ಥೆ ಮಾಡ್ಲಿಕ್ಕೆ ಇಲ್ವಾ? ಅಲ್ಲ ಅಲ್ಲ ಕೊಡ್ತಾನೆ ಹೇಳೋ ಪ್ರಶ್ನೆ ಇಲ್ಲ. ಈಗ ನಾವು ಅವರ ಅದನ್ನೇ ಮಾಡ್ಬೇಕಂತ ಅಡ್ಡಕಟ್ಟದಲ್ಲಿ ಕೇಳಿ ಒಂದು ವೇಳೆ ಅವ್ರ ಜಾಗ ಅದು ಕೊಟ್ಟು ಕೂಡ ಹಾಗೆ ಬೇರೆ ಸೆಕೆಂಡ್ ಸೊಲ್ಯೂಷನ್ ಇಲ್ಲ. ಅಲ್ಲ ಅವರು ಹೇಳೋದು ಹೇಗೆ ಗೊತ್ತಾ? ಟ್ಯಾಂಕಿಗೆ ಜಾಗ ಸಿಗದಿದ್ರೆ ಮೇನ್ ಲೈನಲ್ಲಿ ನಾವು ನೀರು ಕೊಡ್ತೇವೆ, ಮೇಲುಗಡೆ ಎಲ್ಲ ಹೋಗದಿದ್ರೆ ಮತ್ತೆ ಏನು ಮಾಡುವಾಗ ಇಲ್ಲ ಅಂತ. ಅದು ಕೇಳಿ ಕೂಡ ಆಯ್ತು. ಅದನ್ನು ಇವರು ಹೇಳಿದ್ರು ಇವರ ವಾರ್ಡಲ್ಲಿ ಜಾಗ ಉಂಟಲ್ಲ ಅಲ್ಲಿಗೆ ಶಿಫ್ಟ್ ಮಾಡುವಂತ, ಅದಕ್ಕೆ ಕೂಡ ಅವರು ಒಪ್ಪಿದ್ರು. ಇಲ್ಲಿಂದ ಕನೆಕ್ಟ್ ಆಗ್ಲಿಕ್ಕಿಲ್ಲ. ಮತ್ತೆ ಇದು ಜಾಗ ಹೈಟ್ ಆಗಿ ಉಂಟು, ಮತ್ತೆ ಅದಕ್ಕಿಂತ ಹೈಟ್ ಇಲ್ಲ. ಇಲ್ಲಿ ಸಾಧಾರಣ ನಿಮ್ಗೆ ಹೈಟ್ ಇಲ್ಲ, ಗುಡ್ಡ ಮಾತ್ರ, ಬಾಕಿ ಎಲ್ಲ ಡೌನ್ ಅಲ್ಲಿ ಡೌನಲ್ಲೇ ಉಂಟು. ನೀವ್ಯಾದ ರಬ್ಬರ್ ಗುಡ್ಡ ಯಾವುದು ನಾವೀಗ ಅಪ್ಪ ಯಾವ ಜಾಗ ಹೇಳುದು? ಈಗ ಮೊನ್ನೆ ಕ್ಯಾನ್ಸಲ್ ಆಯ್ತು. ಅಮ್ಮನ ಹೈಟ್ ಹಾ? ಸರಿ, ಎಷ್ಟು ಇದ್ರೆ ಸರಿ ಇದು. ಅದರ compound ಜಾಗ ಜಾಗ. ಅದಕ್ಕೆ ನಮ್ಮ ಜಾಗಕ್ಕೆ ಮಾತ್ರ ಕಾಂಪೌಂಡ್ ಹಾಕಿದ್ರೆ ಆಯ್ತಂತೆ. ನಾವು ಅಲ್ಲಿ ಒಂದು ಬಗಲ್ ಅದಾವುದು. ಯಾವುದು? ಬ್ಯಾಕ್ ಸೈಡ್. ಹಾ, ಹಾ. ಹೈಟ್ ಜಾಗ. ಅದ ಏನ್ ಮಾಡೋದು ಈಗ? ಈಗ ಇನ್ನೊಂದು ನಾವು ಫಾದರ್ ಮುಲ್ಲರ್ಸ್ ಈಗ ಇಲ್ಲಿ ದೇರ್ಲಕಟ್ಟೆ ರಸ್ತೆಯಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗ್ತಿದೆ ಅವತ್ತಲ್ಲ ಅಂದರೆ ಈ ಕಡೆ ಫಾದರ್ ಮುಲ್ಲರ್ ಅಲ್ಲ ಅಲ್ಲ ನಾವು ದೇರ್ಲಕಟ್ಟೆ ಜಂಕ್ಷನ್ ಚಿಕ್ಕೋಟಿಗೆ ಹೋಗ್ಬೇಕು ಪಕ್ಕ ಲೆಫ್ಟ್ ಸೈಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅವತ್ತೇ ಜಾಗ ಅಲ್ಲ 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 ಫಾದರ್ ಮುಲ್ಲರ್ಸ್ನವರದ್ದೇ ಜಾಗ. ಈಗ ಅಲ್ಲಿ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಇದೆಯಲ್ಲ ಹೌದು. ಹತ್ರ ಈ ಕಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲ ಅಲ್ಲೊಂದು ಜೂಲಿಯಟ್ ಹಾಸ್ಟೆಲ್ ಉಂಟಲ್ಲ. ರೋಡ್ ಸೈಡ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದೇ ಆಗ್ಬೇಕು. ಫಾದರ್ ಮುಲ್ಲರ್ಸ್ ಅದು ಲೀಗಲ್ ಆಗಿದೆಯಾ? ಯಾವುದು? ಅದಿಲ್ಲ, ಅದಕ್ಕೆ ಇದನ್ನು ನಿಲ್ಲಿಸಿದಲ್ಲ ಅವರಿಗೆ. ಅದಕ್ಕೆ ಹೇಳಿ ಅದಕ್ಕೆ ನಾವು ಲೈಸೆನ್ಸ್ ನಾವು ನಮ್ಮ ಸೇಫರ್ ಸೈಡ್ ಅಲ್ಲಿ ನಾವು ಕೊಡ್ತೇವೆ. ಈ ಜಾಗ ಕೊಡ್ಬೇಕಂತ ಹೇಳಿ ಮುಗೀತಲ್ಲ. ಹೇಗೆ? ಈಗ ನಾವು ಅವರಿಗೆ ತಡೆಗೋಡೆಗೆ ಕಟ್ಟಲಿಕ್ಕೆ 25 ಲಕ್ಷ ಮತ್ತೆ ಇವರು ದಿನದ ತಲೆ ಅಲ್ಲಾಡಿದ ನಂತರ ಪುನಃ 25 ಲಕ್ಷ ಹಾಗೆ ನಾವು ಅದಕ್ಕೆ ಕೊಡದ ಬದಲು ಎಲ್ಲ ಕಡೆ ನಮ್ಮ ಕೋಟೆಗಾರಲ್ಲಿ ಕೂಡ ಅಂಗಡಿ ಇಟ್ಟು 15,000 ಬಾಡಿಗೆ ತೆಗೆದು ಹೋಗಿದ್ದಾರೆ. ಇವರು ನಾವು ಒಂದು ಕಾಂಪ್ರಮೈಸ್ ಮಾಡೋದು ಗೊತ್ತಿಲ್ಲ. ಏನು ಕನ್ಸ್ಟ್ರಕ್ಷನ್ ಲೀಗಲ್ ಆಗ್ತದೆ ಇದೆಯಾ ಇಲ್ವ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಮಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೊಸದು ಮುಖ್ಯನಿಗೆ ಆಗ್ತದಲ್ಲ ನೀವು ಇದು ಮಾಡಿ ಅದು ಕೊಡಿ ಸರಿ ಅಲ್ಲ ಮುಗಿತಲ್ಲ. ಆಯ್ತು, ಮಾತಾಡು. ಅದರ ಬಗ್ಗೆ ಮಾತಾಡಿ ಆಯ್ತು. ಅದು ಅವರಿಗೆ ಕಾನೂನು ಲೈಸೆನ್ಸ್ ಬಂದಿದೆ, ಕೂಟದಿಂದ ಬಂದಿದೆ, ಅದು ಕ್ಲಿಯರ್ ಆಗಿದೆ. PWD ಇಲಾಖೆಯಿಂದ ನಡುವಿನ ಹೆಚ್ಚು
ಈ ದೇವಸ್ಥಾನದ ರಸ್ತೆಯ ಶೇಕಡ 70% ರಸ್ತೆ ನಮ್ಮ ಭಾಗದಲ್ಲಿ ಬರ್ತದೆ. ಅದರಲ್ಲಿ ಸ್ವಲ್ಪ ಆದರೂ ಅನುದಾನವನ್ನು ಆ ರಸ್ತೆಯ ಸೈಡ್ ಇಪ್ಪತ್ತು ಲಕ್ಷದ ಕೆಲಸ ಆಗಿದೆ. 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 ಇಲ್ಲಿ ಅದು ದ್ವಾರದಲ್ಲಿ. ಆ ಕಡೆ ಆ ಕಡೆ. ಆ ಕೌಂಟರ್ 20 ಲಕ್ಷ. ಕಣ್ಣನ. ಭಾರತದ ಈ ಭಾಗ ಇನ್ನೊಂದು ಇದರಲ್ಲಿ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ ಅಂತಾರೆ ಮರಿಯನಪ್ಪ ರಮೇಶ್ ಮನೆ ಬಳಿ ಇಂತಹ ದುರಸ್ತಿ ಅಂತ ಹೇಳಿ 64 ರಸ್ತೆ ನಮ್ಮ ಕೋಟೆಗಾರ ಪಟ್ಟಣದಲ್ಲಿ ಕೋಟೆಗಾರ ಪಟ್ಟಣದ ವ್ಯಾಪ್ತಿಯ 171 ಪೇಜ್ ನಂಬರ್ 8 ಹತ್ತರ ಮರಿಯನಪ್ಪ ರಮೇಶ್ ಮನೆ ಬಳಿ ಇಂತಹ ದುರಸ್ತಿ ಆ ರಸ್ತೆ ನಮ್ಮ ಪಟ್ಟಣ ಪಂಚಾಯತಿ ಅಂದ್ರೆ ಯಾವ್ದಾದ್ರು ಎಲ್ಲ ನಮಗೆ ದಾನ ಪತ್ರ ಬಂದಿಲ್ಲ. ಕೋಟೆಗಾರ ಗ್ರಾಮದಲ್ಲಿ ಎಲ್ಲ ರೋಡಿನಲ್ಲಿ ದಾನ ನೋಟಿಸ್ ಪತ್ರ ಯಾಕೆ ಅಂತ ಹೇಳಿದ್ರು. ಈಗ ನಡೀತದೆ ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ನಮಗೆ ದಾನ ಪತ್ರ ಸಿಗಲಿಲ್ಲ ನಾವು ಎಲ್ಲಿಗೆಲ್ಲ ಅನುದಾನ ಇಟ್ಟಿದ್ದೇವೆ ಅದಕ್ಕೆ ಒಂದು ನೋಟಿಸ್ ಮಾಡಿ ಈ ರೀತಿ ದಾನ ಪತ್ರ ಕೊಡಬೇಕು. ಅಲ್ಲ ಅದಕ್ಕೆ ಆಗಿದಲ್ಲ ಚರ್ಚೆ ಆಗ್ತದೆ. ಹೌದು. ಅಲ್ಲ ಹೇಳಿ ಅಲ್ಲ ಅದನ್ನು. ಇದು ಅಲ್ಲಿ ಅಲ್ಲ, ಇದು ಮನೆ ಕಟ್ಟಿದ ಲೇಔಟ್ ಒಳಗಡೆ. ಅವರು ಹೇಳುದು ಅಲ್ಲಿ ಕಾಂಪ್ಲಿಕೇಶನ್ ಇರುವ ಜಾಗ ಅಲ್ಲ, ನೀವು ಹೇಳುದು ಅಲ್ಲೆಲ್ಲ. ಅದಲ್ಲ, ಅದಕ್ಕಿಂತ ಮೇಲ್ಗಡೆ. ಮತ್ತೆ ಅಲ್ಲಿ ಕಾಂಕ್ರೀಟ್ ಮಲೆನಪಾಲ್ ರೋಡಿಗೆ ಆ ಕಾಂಕ್ರೀಟ್ ಅದನ್ನು ಬದಲಿ ಕಾಮಗಾರಿ ಕೊಡಬೇಕಾಗ್ತದೆ. ಯಾಕಂದ್ರೆ ಅದು ಕೋರ್ಟ್ ಕೇಸ್ ಅಲ್ಲಿ ಅದು ಅಡ್ವೊಕೇಟ್ ಹತ್ರ ಮಾತನಾಡಿ ದೇವರ ಅರಮನೆಗೆ ಹೋಗುವ ಬದಿ ನಡೆಯುತ್ತದೆ ಅಂತ ಹೌದು. ನನಗೆ ಮಾಹಿತಿ ಇಲ್ಲ ನಿಜವಾಗಿ. ನನಗೆ ಮಾಹಿತಿ ನೀಡಬೇಕು. ನನಗೆ ನಾನು ಯಾರಿಗೆ ಬೇಡ ಅಂತ ಡಿಸಿಷನ್ ಮಾಡೋದು. ಮತ್ತೊಂದು ಕೋಟೆಗಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 11 ಮನೆಯಿಂದ ದೇವರ ಅದು ಸಂಪರ್ಕ ರಸ್ತೆ. ಹೌದು ಅವು ನಮ್ಮ ಪನ್ನೀರ್ ಸುಬ್ರಹ್ಮಣ್ಯ ಈಗ ಚಿಲ್ಲೆಗೋಡನ ಮಾಡ್ಕೋಕ ಈ ಸೈಡ್ ಒಂದು ಹಾಕೊಂಡು ಡಾಕ್ಟರ್ ಲೇಔಟ್ ಆ ಸೈಡ್ 14 11 ಸಂಪರ್ಕ ರಸ್ತೆ. ಈಗ ನಾವೀಗ ಇಲ್ಲಿ ಡಾಕ್ಟರ್ಸ್ ಕಾಲೇಜ್ ಅಪೋಸಿಟ್ ಅಲ್ಲಿ ಅದೇ ರೋಡ್ ಟೊಮೆಟೊ ರೋಡ್ ಒಂದು ಪೀಸ್. ನನಗೆ ದಯವಿಟ್ಟು ತಿಳಿಸಿ, ನೀವು ಇದಕ್ಕೆ ನಿಮಗೆ ಬೇಸರ ನಮ್ಮ ವಾರ್ಡಿಗೆ ಅಭಿವೃದ್ಧಿ ಆಗುತ್ತೆ. ನನಗೆ ಮಾಹಿತಿ ಕೊಟ್ಟರೆ ಒಳ್ಳೆಯದು. ಅದರ ಮುಂದೆ ನಾನು ಅಡ್ವಾನ್ಸ್ ಆಗಿ ಮಾಡಿದ್ದೆ, ಅದನ್ನು ಇಡ್ಬೋದು. ಹೌದೌದು, ನಮ್ಗೆ ಗೊತ್ತಿಲ್ಲ. ಅವರಿಗೆ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ನೀವು 5 ಜನಕ್ಕೆ ನಮ್ಗೆ ಇರಲಿಲ್ಲ, 10 ಸಾವಿರ ಬಿಟ್ಟಿದ್ರೆ ಅಂತ ಇಂಡೈರೆಕ್ಟ್ ಆಗಿ ಆಗ ಈಗ ಅವರಿಗೆ ಈಚೆಯ ಆಚೆ ಮಾಡ್ಲಿಕ್ಕೆ ಆಗದಿಲ್ಲ. ಈ ಜಲಸಂಗ್ರಹ ಅಂತ ಆಗಿರ್ಬೋದು, ಕ್ಲೀನ್ ಮಾಡಿದಾಗ ಇದು ಮಳೆ ಬಂದಾದ್ಮೇಲೆ ಟೆಂಡರ್ ಕಂಡಿಸ್ಬೋದು. ಇದನ್ನು ಜನವರಿಯಲ್ಲಿ ಕಟ್ಟು ಮಾರ್ಚಿಗೆ ಆಗುವಾಗ ಕೆಲಸ ಮಾಡಿಸ್ಬೇಕು. ಹಾಗಿದ್ರೆ ಮಾತ್ರ ಈ ಕೆಲಸ ಆಗ್ತದೆ. ಇನ್ನು ನಮಗೆ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಇನ್ನು ನವೆಂಬರ್ಗೆ ಡಿಸೆಂಬರ್ಗೆ ಆಗುವಾಗ ವಿಷಯ ಹೇಳ್ತೇವೆ. ಒಂದು ಇದು ನವೆಂಬರ್ ಡಿಸೆಂಬರ್ಗೆ ಬಿಲ್ ಆಗಿ ನಮ್ಗೆ ಗೊತ್ತಾಗ್ತದ? ಯಾವುದು ಗೊತ್ತಾಗುದಿಲ್ಲ. ಈಗ ಕ್ಲೀನಿಂಗ್ ಹೇಳುದು ಅವ್ರು ಯಾವಾಗ ಎಲ್ಲಿ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಈಗ ಟ್ಯಾಂಕರ್ ಆಯ್ತು, ಈಗ ಇದು ಇದರ ಸಮಸ್ಯೆ ಆಯ್ತು. ಇನ್ನು ಬಾವಿ ನಿಮ್ಗೆ ಯಾವಾಗ ಕ್ಲೀನ್ ಮಾಡ್ಲಿಕ್ಕೆ? ಏಪ್ರಿಲ್ ಮೇ ಬೇರೆ ಯಾವ ಟೈಮಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀರಿದ್ದು ಪ್ರಾಬ್ಲಮ್ ಆಗ್ತದೆ. ಆ ಟೈಮಲ್ಲಿ ಅಂದ್ರೆ ನೀರು ಇರುವುದಿಲ್ಲ. ಆ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡ್ತಾರಾ? ಆಯ್ತು ನೋಡಿ, ಮಾರ್ಚ್ ಕಳೆದ ಮೇ ಕಳೆದಾದ್ಮೇಲೆ ಎಂತ ಮಾಡ್ಲಿಕ್ಕೆ ಸಾಧ್ಯ. ಮತ್ತೊಂದು, ಈಗ ಹರೀಶ್ ಅವರು ನೀರಿನ ತುಂಬಾ ಪ್ರಾಬ್ಲಮ್ ಉಂಟು. ನಾವು ಇದೇ ಸಭೆಯಲ್ಲಿ ಕೆಲವು ಸದಸ್ಯರು ಕೂಡ ಹೇಳಿದ್ರು ಬೋರ್ವೆಲ್ ಬೇಕು ಅಂತ. ಇನ್ನೂ ಕೂಡ ಬೋರ್ವೆಲ್ ಹೊಡಿಲಿಲ್ಲ. ಆ ಬೋರ್ವೆಲ್ ಹೊಡಿತಿದ್ರೆ ನಮ್ಗೆ ಆ ನೀರಿನ ಸಮಸ್ಯೆ ಬರ್ಲಿಕ್ಕಿಲ್ಲ. ನಾವು ಹೇಳಿದ ಅರ್ಥ ಇದ್ದದ್ದು ಟೆಂಡರ್ ಕರೆದ ವಿಷಯ ಅಲ್ಲ, ಕೆಲಸ ಆಗಿರ್ಬೇಕು ಅಂತ. ಏಪ್ರಿಲ್ ಮೇ ತಪ್ಪಿ ಮೇ ಎಂಡಿಂಗ್ ತನಕ ಕಾಯ್ಲಿಕ್ಕೆ ಇಲ್ಲ. ಮಾರ್ಚ್ ಏಪ್ರಿಲ್ ಅಲ್ಲಿ ಬೋರ್ವೆಲ್ ಹೊಡ್ತಾರೆ. ಇದು ಇಷ್ಟು ವರ್ಷದಲ್ಲಿ ಹೀಗಾಗಿಲ್ಲ. ಇಷ್ಟು ವರ್ಷದಲ್ಲಿ ಇದುವೇ ವರ್ಷ ನನ್ನ ಅಂದಾಜು ಈ ವರ್ಷ ಮಾತ್ರ ಬೋರ್ವೆಲ್ ಹೊಡೆಯೋದು. ಪ್ರತಿ ವರ್ಷ ಯಾವುದು ಆಡಳಿತಾಧಿಕಾರಿ ಬೋರ್ವೆಲ್ ಹೊಡ್ತಿದೆ. ಮಳೆ ಬಂದು ನೀರಾದ್ಮೇಲೆ 3 ಸಾಲ ಟೆಂಡರ್ ಮೂರು ಸಲ ಟೆಂಡರ್ ಕರೆದಿದ್ದು ಇಲ್ಲಿ ಯಾರಿಗಾದ್ರೂ ಗೊತ್ತುಂಟ ಕೇಳಿ, ಮೆಂಬರ್ಗಳಿಗೆ ಒಬ್ಬರಿಗೆ ಕೇಳಿ. ಯಾರಿಗೂ ಗೊತ್ತಿಲ್ಲ. ನೀವು ನಿನ್ನೆ ಗೊತ್ತಿರ್ಬೋದು.
ಬಾವಿ ಹತ್ತಿರ ಈ ಮಳೆ ನೀರೆಲ್ಲ ಹೋಗಿ ಬಾವಿಗೆಲ್ಲ ಡ್ಯಾಮೇಜ್ ಆಗಿದೆ. ತುಂಬ ನೀರು ತೆಗಿಲಿಕ್ಕೆ ಆಗುದಿಲ್ಲ ಬಾವಿ. ನನಗೆ ಒಮ್ಮೆ ಇರ್ಲಿಲ್ಲ ಆಗ ಇದರಲ್ಲಿ ಪ್ರಾಜೆಕ್ಟ್ ಒಂದು ಸ್ಪಾಟಿಗೆ ಹೋಗ್ಬಾರ್ದು ಮತ್ತೆ ನೀವು ಈಗ ಸ್ಪಾಟಿಗೆ ಹೋಗಬೇಕಾಗಿಲ್ಲ. ಹಾಗಾಗಿ ಅಲ್ಲಿ ಒಂದು ಈ ಸಣ್ಣ ಒಂದು ಇಷ್ಟೇ ಆಗಿರ್ಬೋದು, ಇಷ್ಟು ಕೂಡ ಇಲ್ಲ, ಅದಕ್ಕಿಂತ ಸ್ವಲ್ಪ ನೀರು ಹೋಗ್ಲಿಕ್ಕೆ ಆ ನೀರೆಲ್ಲ ಇಟ್ಟು ಬಾವಿ ಹಿಡಿತಾರೆ. ಅದನ್ನೊಂದು ಸ್ಪಾಟ್ ನೋಡಿ ಏನಾದರೂ ತುರ್ತಾಗಿ ಒಂದು ಕೆಲಸ ಮಾಡಬೇಕು ಅಂತ ಮಾಡೋದು ಶಾಲೆ ಬಾವಿ ಹಾಗೆ ಬಳಸಿ. ಕೆಸರು ನೀರೆಲ್ಲ ಬಾವಿ ಅದನ್ನು ಕುಡಿಲಿಕ್ಕೆ ಈಗ ಚಪ್ಪಲ್ ಒಂದು ವಾರ ಆಯ್ತು. ಈ ಮಳೆ ನೀರು ಬಂದಂತ ಚಪ್ಪಲ್ ಬಾಟಲ್ ಎಲ್ಲ ಇಟ್ಟಿದ್ದು. ಮತ್ತೆ ನಾವು ಅದಕ್ಕೆ ಮಳೆ ಬಂದ ಕೆಮಿಕಲ್ ಹಾಕಿ ಒಮ್ಮೆ ನೋಡುವ ಮತ್ತೆ ನೀವು ಹೇಗೆ ಅಂತ ಅದನ್ನ ತೀರ್ಮಾನ ಮಾಡಿ. ನನ್ನ ಅಲ್ಲಿ ಪೈಪ್ ಒಂದೇ ಲೈನ್ಗೆ ಬೇರೆ ಹಾಕ್ತೀವಿ, ನನ್ನ ವಾರ್ಡಿಗೆ ಮಾತ್ರ ಸೀಮಿತ ಆದ್ರೆ ಆ ಒಂದು ಪೈಪ್ ಮಾತ್ರ ಸಾಕಾಗ್ತದೆ ಒಂದೇ ಬೋರ್ಡ್. ಅದು ಈ ಊರಿಗೆ ಹೋಗಿ ಬರುವಾಗ ನಮ್ಮಲ್ಲಿ ಇಲ್ಲ, ಅಲ್ಲಿಂದ ಕೆಳಗೆ ಹೋಗಿ ಅವರು 2 ಬೋರ್ ಬೇಡಲ್ಲ. ಹೌದು ಹೌದು, ನಿಮಗೆ ಬೋರ್ ಬೇಕು, ನೀರು ಉಂಟಲ್ಲ ಅದಕ್ಕೆ ಹೇಳಿದ್ರು ಈ ತರ ತೊಂದರೆ ಆಗೋದು ಬೇಡ, ನಿಮ್ಮ ಮಾಡಿದ್ದು ನೀವು ತೆಗೆದು ನಮ್ಮ ಮಾಡಿದ್ದು ಈ ರೀತಿ ಹೋಗ್ಲಿಲ್ಲ, ನಿಮ್ಮದಲ್ಲಿ ಕೊಡುವುದಕ್ಕೆಲ್ಲ ಇವಾಗ 2 ಜನಕ್ಕೆ ಇಲ್ಲ, ಅದಕ್ಕಿಂತ ಬರ್ತದೆ. ಮೊದಲಿದ್ದದ್ದು ಸರಿ, ಮೊದಲಿದ್ದು ಅವರಿಗೆ ಬೋರ್ ಇರಲಿಲ್ಲ, ನೀರಿರಲಿಲ್ಲ ಸರಿ, ಮುಂದೆ ಅವರಿಗೆ ತೆಗೆದಿದ್ದೆ ದೇವರಲ್ಲಿ ಒಳ್ಳೆ ನೀರುಂಟಾ ಬೋರಲ್ಲಿ. ಇವತ್ತು ಸಹ ನೀರಿನ ಅಂತ ಬೆಳೆಯ ಕಲಿಸಿದ್ದೀವಿ ಅಲ್ಲಿ ಒಂದು ಬಿಸಿಲನ್ನು ಬರಲಿಲ್ಲ. ನನಗೆ ಖಾತೆಗೆ ಅಬ್ಜೆಕ್ಷನ್ ಇಲ್ಲ, ನೀವೇನು ಮಾಡ್ತಾ ಗೊತ್ತಿಲ್ಲ, ಯಾಕಂದ್ರೆ ಡೋರ್ ನಂಬರ್ ಬೇರೆ ಆಗ್ತದೆ ಬೇರೆ, ನನ್ನ ಪ್ರಕಾರ ಅಬ್ಜೆಕ್ಷನ್ ಇಲ್ಲ. ರಸ್ತೆ ಕೊಟ್ಟರೆ ಕೊಡುವ ಅವರಿಗೆ ನಮ್ಮನ್ನು ವಿಲನ್ ಮಾಡಿ ಆಗಿದೆ. ನಮಗೆ ರಸ್ತೆಗೆ ಸ್ಥಳ ಕೊಟ್ಟರೆ ಕೊಡಿ. ಈಗ ಅಲ್ಲಿ ಎಕ್ಸ್ಟ್ರಾ ಕಟ್ಟಡ ಇದ್ರೆ ಏನ್ ಮಾಡ್ತೀವಿ ಸರ್? ಅಲ್ಲ ಈಗ ಸರ್ಕಾರಿ ಜಾಗ ಪಟ್ಟಣ ಪಂಚಾಯತಿಗೆ ಕೊಡುವುದರಿಂದ ನಮಗೀಗ ಅವರು ಜಾಗ ರಸ್ತೆ ಕೊಟ್ಟರೆ ನಮಗೆ ಒಂದು ಎಷ್ಟು ಎಕರೆ ಜಾಗ ಸರ್ಕಾರಿ ಜಾಗ? ಅಲ್ಲ ನಾವು ನೀವು 5 ಎಕರೆ ಜಾಗ ಸರ್ಕಾರ ಮುಂದಿನ 10 ವರ್ಷದ ನಂತರದ ಯೋಜನೆ ಪ್ರಕಾರ ಮಾಡಿ ಈಗ ನಾವು ಅವರ ಇದಕ್ಕೆ ಬೇಕಾದ್ರೆ ನಾವು ಅವರಿಗೆ ನಮಗೆ ರಸ್ತೆ ಮಾಡಲು ತೊಂದರೆ ಮಾಡಿದ್ದೇವೆ. ತೊಂದರೆ ಮಾಡಲಿಕ್ಕಿಂತ ನಮ್ಗೆ ಏನು ತೊಂದರೆ ಇಲ್ಲ, ರಸ್ತೆ ನಮಗೆ ನಾವು ಯಾರಿಗೆ ತೊಂದರೆ ಮಾಡುದು. ಅವರು ಎಷ್ಟು ನಾವು ಸಮಸ್ಯೆ ಆದ್ಮೇಲೆ ಹಾಗಾದ್ರೆ ಕಾನೂನು ಪ್ರಕಾರ ಹಕ್ಕುಪತ್ರ ಸರಿಯಾಗಿಲ್ಲ, ಹೇಳಿದಕ್ಕೆ ಹಕ್ಕುಪತ್ರ ಹೆಸರಲ್ಲಿ ಬೇರೆ
ಒಂದು 6 ಮನೆಗೆ ಸುರಿದವೆ. 6 ಮನೆಗೆ ಸ್ವಲ್ಪ ಮೂಲ ಸೌಕರ್ಯ ಕೊಟ್ಟಾಗ ಆ ಕಡೆ 6 ಮನೆ ಉಂಟಲ್ಲ, ಈಗ 6 ಮನೆಯವರಿಗೆ ಉಪದ್ರ ಮಾಡಿಕೊಂಡು ಈಗ ಅವ್ರು ರಸ್ತೆ ಕೊಟ್ಟರೆ ಈ 6 ಮನೆಯವರಿಗೆ ಮೂಲ ಸೌಕರ್ಯ ಕೊಟ್ಟಿಗೆ ಗೊತ್ತಿದ್ದಾರೆ, ಪೈಪ್ ಲೈನ್ ಕೊಟ್ಟಿಗೆ ಅಂತ ಹೇಳಿದ್ದು ಯಾವುದು ಉಲ್ಲೇಖದ ಪತ್ರದಲ್ಲಿ ಕೊಟ್ಟಿರುವ ಬರ್ತದೆ ಬಿಡಿಯಾಗಿ ಏನಾರ ನಾನು ಹೇಳಬೇಕಂತ ಅಲ್ಲದೆ ಬೇರೆ ಕೆಲಸ ಕಾರ್ಯಗಳ ಸಮರ್ಪಕ ನಿರ್ವಹಣೆ ಅಡಚಣೆಯಾಗಿರುವುದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀ ದಿನೇಶ್ ಕೆ ಕಿರಿಯ ಬೇಸರರು ಇವರ ಉಳ್ಳಾಲ ನಗರಸಭೆಯ ನಿಯತಿ ರದ್ದುಪಡಿಸಲು ಅಸಾಧ್ಯವಾಗಿರುತ್ತದೆ ಎಂಬುದನ್ನು ತಮ್ಮ ಗಮನಕ್ಕೆ ತರಬೇಕಿದೆ. ನಾವು ಇಲಾಖೆಗೆ ಬಂದ ಮುಖ್ಯ ಚಿಂತನೆ ಮಾಡಿದ್ವಿ. ಹೌದು, ನಾವು ಸಭಾಂಗಣದಲ್ಲಿ ಅವರು ಹೇಳಿದರೆ ಮಾತಾಡೋದು ಬಂದ ತಕ್ಷಣ ನಾವಿನ್ನೊಮ್ಮೆ ನೀವು ಮಾತನಾಡಿ ಅದನ್ನು ಹೇಳುವುದು ಇದಕ್ಕಿಂತ ಮುಂಚೆ ಕೂಡ ನಾವು ಅದನ್ನೇ ಹೇಳುವುದು. ನಾನು ಶಾಸಕರ ಹತ್ರ ಹೋಗಿ ಈಗ ಗುರುವಾರ ಶುಕ್ರವಾರ ಜಾತ್ರೆ, ಶುಕ್ರವಾರ ಕೂಡ ಜೋರು ಮಳೆ ಆಗಿ ಕರೆಂಟ್ ಬರ್ತಾ ಇತ್ತು, ಹೋಗ್ತಾ ಇತ್ತು, ನೀರಿನ ಸಪ್ಲೈ ಆಗಿಲ್ಲ. ಶನಿವಾರ ಆಯ್ತು, ಶನಿವಾರ ಕೂಡ ಇದೇ ರೀತಿ ನೀರಿನ ಕರೆಂಟಿನ ಸಮಸ್ಯೆ ಆಯಿತು, ನೀರು ಸಪ್ಲೈ ಆಗಲಿಲ್ಲ. ಆದಿತ್ಯವಾರ ಆಯಿತು, ಸೇಮ್ ಅದುವೇ, ಮಳೆ ಕರೆಂಟ್ ಎಲ್ಲ. ಕರೆಂಟ್ ಇಲ್ಲದಿದ್ದರೆ ನೀರು ಹೋಗುದಿಲ್ಲ. ಜನರು ಕೇಳೋದು ಹೇಗೆ, ನೀರು ಬರೋದಿಲ್ಲ, ಕರೆಂಟ್ ಇಲ್ಲದಿದ್ದರೆ ನೀರು ಹೋಗುದಿಲ್ಲ. ಸೋಮವಾರ ಹೀಗೆ ಆಗುವಾಗ ಒಮ್ಮೆಲೆ ಶಾರ್ಟ್ ಸರ್ಕ್ಯೂಟ್ ಆಯಿತು, ಹೈ ವೋಲ್ಟೇಜ್ ಕರೆಂಟ್ ಬಂದಿದೆ, ಎಲ್ಲ ಪಂಪ್ ಡ್ಯಾಮೇಜ್ ಆಯಿತು, ನೀರಿಂದ ದೇರ್ಲಾಟ ತನಕ ಎಲ್ಲ ಪಂಪ್ ಡ್ಯಾಮೇಜ್ ಆಯಿತು. ನಾವೀಗ ಜನರ ಹತ್ರ ಹೇಳಿದ್ದಾಗ್ತದ, 3 ದಿವಸ ಕರೆಂಟ್ ಇಲ್ಲ ನೀರಿಲ್ಲ ಅಂತ ಹೇಳಿ ಆಯಿತು. ಮತ್ತೆ ಲಾಸ್ಟ್ ದಿವಸ ಆಗುವಾಗ ಪಂಪ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಹೊಡಿತಾರೆ ಬೇರೆ, ಆ ರೀತಿ ಸಮಸ್ಯೆ ಆಗಿದೆ. ಲಾಸ್ಟಿಗೆ ನಿನ್ನೆ ಮಾಡುವಾಗ ಪಂಪ್ ತೆಗೆಯುವಾಗ ಪಂಪ್ ಡ್ಯಾಮೇಜ್ ಆಗಿರುವಾಗ ಇಮಿಡಿಯೇಟ್ 12 ಗಂಟೆಗೆ ನಾನು ಇಲ್ಲಿಗೆ ಪಂಚಾಯತಿಗೆ ಬಂದಿದ್ದೇನೆ. ಹೊಸ ಪಂಪಿಗೆ ನಾನು ಒಂದು ಇಂಜಿನಿಯರ್ ಹತ್ರ ಕೂಡ ಹೇಳಿದ್ದೇನೆ, ಮುಖ್ಯಾಧಿಕಾರಿ ನಿಮ್ಮ ಹತ್ರ ಕೂಡ ಹೇಳಿದ್ದೇನೆ. ತುರ್ತಾಗಿ ಸ್ಪಂದನೆ ಕೊಟ್ಟಿದ್ದೇನೆ. ಹೊಸ ಪಂಪ್ ತುರ್ತಾಗಿ ಬಂದಿದೆ.